ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಅದರ ಜೊತೆಗೆ ಕಾಮತ್ ಟೀ ಮತ್ತು ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು. ವೀಕ್ಷಕರೇ, ಯಾವಾಗ ಫುಡ್ ಎಂಬುದು ಗುಡ್ ಆಗಿರುತ್ತೆ, ಮೂಡ್ ಕೂಡ ಗುಡ್ ಆಗಿರುತ್ತೆ. ಸೊ ಯಾಕಂತ ಹೇಳಿದ್ರೆ ನಾವು ಯಾವಾಗ್ಲೂ ಏನ್ ತಯಾರಿಸ್ತೇವೆ ಅಥವಾ ಏನ್ ಆಹಾರ ತಿಂತೇವೆ ಅದರ ಮೇಲೆ ನಮ್ಮ ಇಡೀ ಒಂದು ದಿನಚರಿ ಏನಿದೆ ಅದು ಚೆನ್ನಾಗಿರುತ್ತೆ. ಸೊ ಯಾವಾಗ್ಲೂ ಹೆಲ್ದಿ ಫುಡ್ ಮತ್ತು ನಾಲಿಗೆಗೆ ಹಿಡಿಸುವಂತಹ ಫುಡ್ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಸೊ ಇವತ್ತು ಫುಡ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ, ಈ ಆಹಾರದ ಒಂದು 2 ರೆಸಿಪಿಗಳನ್ನು ನಮ್ಗೆ ಹೇಳ್ಕೊಡ್ಲಿಕ್ಕೆ ನಮ್ ಜೊತೆಗೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸೊ ಇವತ್ತು ನೀವು ಅಡುಗೆ ಮನೆಗೆ ಬರ್ತೀರಾ ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಕೆಲಸ ಕಡಿಮೆ, ಯಾಕಂತ ಹೇಳಿದ್ರೆ ನೀವೇ ಎಲ್ಲ ಹೇಳ್ತೀರಾ. ಸೊ ನಾನು ಖಾಲಿ ತಲೆ ಆಡಿಸಿದ್ರೆ ಆಯ್ತು, ಇದೆ ಹೀಗೆ ಹೀಗೆ ಅಂತ ಹೇಳಿ. ಬಟ್ ಎನಿ ಹೌ, ಏನಾದ್ರೂ ಒಂದು ಹೊಸತ ಹೇಳ್ಕೊಡ್ತೀರಾ? ಆ ಒಂದು ಸಮಯಕ್ಕೆ ತಕ್ಕಂತೆ ಏನಾದ್ರೂ ಒಂದು ರೆಸಿಪಿ ಇರುತ್ತೆ ನಿಮ್ದು. ಸೊ ಏನ್ ಇವತ್ತು ಅಡುಗೆ ಮನೆಯಲ್ಲಿ? ಇವತ್ತು 2 ರೆಸಿಪೀಸ್ ನಾನು ಸ್ಪೆಷಲಿ ಮಕ್ಕಳಿಗೋಸ್ಕರ, ಅಂದ್ರೆ ಚಿಕ್ಕ ಮಕ್ಕಳು ಅಲ್ಲ, ಮೀಡಿಯಂ ಸೈಜ್ ಮಕ್ಕಳು. ಯಾಕಂದ್ರೆ ಈಗ ಇತ್ತೀಚೆಗೆ ಕಾಲೇಜ್ ಸ್ಕೂಲ್ ಅಂತ ಹೇಳಿ ಹೋಗ್ತಾನೆ ಇದ್ದಾರೆ, ಹೊರಗಿದ್ದ ಫುಡ್ಗೆ ಜಾಸ್ತಿ ಅಟ್ರಾಕ್ಟಿವ್ ಆಗಿದ್ದಾರೆ. ಇನ್ನು ಆ ಫುಡ್ ಬೇಡ ಅಂತ ಹೇಳಿ ಸ್ವಲ್ಪ ದಿನ ನಾವೇ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಕೊರೋನಾ ಅಲ್ವಾ ಅಂತ. ಹಾಗೆ ಸ್ಪೆಷಲ್ ಆಗಿ ನಾನು ಇವತ್ತು ಬ್ರೆಡ್ ಅಲ್ಲಿ ನಾನು ವಡ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಬ್ರೆಡ್ ಅಲ್ಲಿ ವಡ. ಓಕೆ. ಸೊ ಜಾಸ್ತಿಯಾಗಿ ಉಳಿದ ಬ್ರೆಡ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಉಳಿದ ಬ್ರೆಡ್ ಅಥವಾ ನಮಗೆ ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿ, ಇಲ್ಲದ್ರೆ ಅದೇ ಅಕ್ಕಿ ಬೇಳೆಯಲ್ಲಿ ಮಾಡುವಂತದಲ್ಲ, ಅದು ಬೋರ್ ಆಗ್ತದೆ ಅವರಿಗೆ. ಇನ್ನೊಂದು ರೆಸಿಪಿ ಹಾಗೆ. ಅದ ನಂತರ ಇನ್ನೊಂದು ಆಲೂ ಟಿಕ್ಕಾ, ಆಲೂ ಲಾಲಿಪಾಪ್ ಅಂತ ಹೇಳ್ಬೋದು. ಈ ಮಕ್ಕಳು ಹೊರಗಡೆದೇ ಟಿಕ್ಕಾ, ಚಿಕನ್ ಅದು ಜಾಸ್ತಿ ಯೂಸ್. ಈಗಿನ ಇದಕ್ಕೆ ಹೆಲ್ದಿಗೆ ಚಿಕನ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗೆ ಅದನ್ನು ಆಲೂ ಅಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್. ಸೊ 2 ನನ್ಗೂ ಕಲಿಬೇಕು, ನಮ್ ಕಿಚನ್ ಗೆ ಹೋಗುವಾಗ. ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನೀವು ಮಾಡ್ತಾ ಇರೋದು ಹಾಗಾದ್ರೆ ಬ್ರೆಡ್ ಇಂದ ವಡ. ಸೊ ಸ್ಟಾರ್ಟ್ ಮಾಡುವ ಹಾಗಾದ್ರೆ. ನಾವೀಗೆಲ್ಲ ಐಟಮ್ಸ್ ಎಲ್ಲ ತಗೊಳ್ಳುವ, ಎಲ್ಲ ರೆಡಿ ಇದೆ. ಹೇಗೆ ಮಾಡೋದು ಅಂತ ಹೇಳಿ ಫಸ್ಟಿಗೆ ಒಂದು ಬೌಲಲ್ಲಿ ಸಾಧಾರಣ ನಾನೊಂದು 6 to 7 ಪೀಸ್ ಬ್ರೆಡ್ ತಗೊಂಡಿದ್ದೇನೆ. ಇದರಲ್ಲಿ ಒಂದು ಎಷ್ಟು ವಡ ಆಗಬಹುದು? ಇದರಲ್ಲಿ ಒಂದು 6 to 7 ವಡ ಆಗುತ್ತೆ ಇದರಲ್ಲಿ. ಓಕೆ. ಸೊ ಒಂದು ಬ್ರೆಡ್ ಅಲ್ಲಿ ಒಂದು ಅಷ್ಟು ಆಗುತ್ತೆ. ಓಕೆ. ಈಗ ಇದನ್ನು ಸ್ಮಾಲ್ ಪೀಸ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚಿಕ್ಕ ಮಾಡ್ಕೊಳ್ತೀವಿ ಅಷ್ಟು ನಮಗೆ ಒಳ್ಳೇದು, ಕಲಿಸ್ಲಿಕ್ಕೆ ಈಸಿ ಆಗುತ್ತೆ. ಓಕೆ. ಸೊ ಇದಕ್ಕೆ ಹೇಗೆ ಅಂದ್ರೆ ಫ್ರೆಶ್ ಇರಬೇಕಾ ಬ್ರೆಡ್ ಅಥವಾ ಫ್ರೆಶ್ ಇದ್ರೆ ತುಂಬಾ ಒಳ್ಳೇದು. ಸಾಧಾರಣ ನಾವು ನಾರ್ಮಲಿ 1 to 2 ಡೇಸ್ ಮಾತ್ರ ಇಡ್ತೇವೆ ಬ್ರೆಡ್, ಹೆಚ್ಚಿಗೆ ಇಡುದಿಲ್ಲಲ್ಲ. ಫ್ರೆಶ್ ಇದ್ರಷ್ಟು ಒಳ್ಳೇದು. ಓಕೆ. ಈಗ ಒಂದು ಮಕ್ಕಳಿಗೆ ಏನಾದರೂ ಸಡನ್ಲಿ ಒಂದು ಆಸೆ ಆಗ್ತದೆ, ಡೀಪ್ ಫ್ರೈ ಏನಾದರೂ ವಡೆ ಬೇಕು ಅದು ಬೇಕು ಅಂತ ಹೇಳಿ, ಅಕ್ಕಿ ಈ ಬೇಳೆ ಗೀಳೆ ನೆನೆಸುವಷ್ಟು ನಮ್ಗೆ ಟೈಮ್ ಇರೋದಿಲ್ಲ. ಇದು ಕ್ವಿಕ್ ಆಗಿ ಮಾಡ್ಕೊಳ್ಳೋದಕ್ಕೆ ನೋಡಿ, ಫುಲ್ಲು ಸೊ ಈ ತರ ಎಲ್ಲ ಪುಡಿ 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 ಮಾಡ್ಕೊಳ್ಳೋದು. ಓಕೆ, ಆಯ್ತಲ್ಲ. ಈಗ ಇದಕ್ಕೆ ರವೆ, ನಾರ್ಮಲಿ ನಮಗೆ ರವೆ ಸಿಗ್ತದಲ್ಲ, ನಾವು ಇದು ಸಜ್ಜಿಗೆ ಎಲ್ಲ ಮಾಡ್ತೇವಲ್ಲ, ಆ ರವೆ ಯೂಸ್ ಮಾಡ್ತಾ ಇದ್ದೀವಿ. ಸಪುರ ರವೆ, ಮೀಡಿಯಂ ಅಲ್ಲ ದೊಡ್ಡದಲ್ಲ, ಸ್ಮಾಲ್ ಸೈಜ್ ರವೆ. ಇದು ಸಾಧಾರಣ ಒಂದು 1/4 ಕಪ್ ನ ತಗೊಂಡಿದ್ದೇನೆ. ಇದು 6ಕ್ಕೆ 1/4 ಕಪ್ ಹಾಕೊಳ್ತಾ ಇದ್ದೇನೆ ನಾನು. ಹಾಗೆ ಅಕ್ಕಿ ಹಿಟ್ಟು ಒಂದು 2 ರಿಂದ 3 ಸ್ಪೂನ್. ಸೊ ಇದು ಕ್ರಿಸ್ಪಿನೆಸ್ ಕೊಡುತ್ತೆ. ವಡ ಅದು ಪರ್ಫೆಕ್ಟ್ ಶೇಪ್ ಎಲ್ಲ ಬರುತ್ತಲ್ಲ ಅದಕ್ಕೆ. ಮತ್ತೆ ಆನಿಯನ್ ಒಂದು
ನಮ್ಮ ಟೇಸ್ಟಿಗೆ ತಕ್ಕ. ಓಕೆ. ಆದಷ್ಟು ನೋಡಿ ಸ್ಮಾಲ್ ಆಗಿ ಕಟ್ ಮಾಡಿದಷ್ಟು ಒಳ್ಳೇದು, ಒಳ್ಳೇದು. ಹೌದು. ಮಕ್ಕಳಿಗೆ ಬಾಯಲ್ಲಿ ಸಿಕ್ಕಿದ್ರೆ ಅದನ್ನೆಲ್ಲ ಹೆಕ್ತಾ ಕೂತ್ಕೊಳ್ತಾರೆ. Correct. ಅದಕ್ಕಿಂತ ಸ್ಮಾಲ್ ಮಾಡಿದ್ರೆ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಓಕೆ. ಚಿಲ್ಲಿ ಇದನ್ನು ಸಹ ಹಾಗೆ ನಾನು ಆದಷ್ಟು ಸ್ಮಾಲ್ ಕಟ್ ಮಾಡ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಇದು ಗೊತ್ತೇ ಉಂಟು, ಒಳ್ಳೆ ಫ್ಲೇವರ್ ಕೊಡುತ್ತೆ, ಕಲರ್ ಸಹ ಕೊಡ್ತದೆ ಅಂತ ಹೇಳಿ. ಟೇಸ್ಟ್ ಇರುತ್ತೆ. ಟೇಸ್ಟ್. ಸೊ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಎಲ್ಲ ಹಾಕ್ತಾ ಹೋಗು. ಇದು ಕರಿಬೇವು ಸೊಪ್ಪು, ಇದು ಒಳ್ಳೆ ಸ್ಮೆಲ್ ಕೊಡ್ತದೆ. ಕರೆಕ್ಟ್. ಮತ್ತೆ ಇದು ಆರೋಗ್ಯಕ್ಕೆ ಸಹ ಒಳ್ಳೇದಲ್ವಾ ಇದು ತುಂಬಾ. ಹೀಗೆ ಆದ್ರೆ ಮಕ್ಕಳು ಅದನ್ನ ತೆಗೆದು ಸೈಡಲ್ಲಿ ಇಡ್ತಾರೆ ನಾವು ಒಗ್ಗರಣೆಗೆಲ್ಲ ಹಾಕಿದ್ರೆ. ಇವನ್ ನಾನ್ ಕೂಡ ಆದ್ರೂ ಅಷ್ಟೇ, ಒಗ್ಗರಣೆ ಎಲೆ ಸಿಕ್ಕಿರೋದು ಸೈಡಿಗೆ ಇಡೋದು. ಯಾಕಂದ್ರೆ ಹೇಳಿದ್ರೆ ನಾವು ಏನು ಯೋಚಿಸ್ತೇವೆ ಅಂತ ಹೇಳಿದ್ರೆ ಇಟ್ಸ್ ಅನ್ವಾಂಟೆಡ್ ಥಿಂಗ್, ನಾವು ತಿನ್ನೋದು ಅಷ್ಟೊಂದು ಇಲ್ಲ ಅಂತ ಹೇಳಿ, ಇದು ಇದ್ರಲ್ಲಿ ಮಿಕ್ಸ್ ಆಗಿ ಹೋದ್ರೆ ತಿಂದು ಹೋಗುತ್ತೆ. ಮತ್ತೆ ಜೀರಿಗೆ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನು ಹಾಕ್ತೇವೆ. ಎಲ್ಲ ಮನೇಲಿ ಇರುವಂತದ್ದೇ, ನಾವು ಏನು ಸಪರೇಟ್ ತರಬೇಕು ಅಂತದೇನಿಲ್ಲ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದಷ್ಟು ನಾವು ಹೊರಗಿಂದ ತರೋದ್ರಿಂದ ನಾವು ಮನೇಲಿ ಮಾಡಿದ್ರೆ ಇದು ಒಳ್ಳೇದು. ಫ್ರೆಶ್ ಆಗಿ ಸಹ ಇರ್ತದೆ, ಟೇಸ್ಟ್ ಸಹ ಕೊಡ್ತದೆ. ಸಾಲ್ಟ್ ನಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೇಕು. ಮೊಸರು ಮೊಸರು ಸಹ ಹಾಗೆ ಸಾಧಾರಣ 2 to 3 ಸ್ಪೂನ್ ಅಷ್ಟು. ಓಕೆ. ಮತ್ತೆ ನಮಗೆ ಕಲರಿಗೆ ಮೇನ್ ಅರುಣ ಮಸಾಲದವರಂತೂ ರೆಡಿಯಾಗಿ ಚಿಲ್ಲಿ ಪೌಡರ್ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಹೌದು, ಅದನ್ನೊಂದು ಹಾಕುವ. ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಕಲರ್ ಇರುತ್ತೆ, ಟೇಸ್ಟ್ ಸ್ವಲ್ಪ ಟೇಸ್ಟ್ ಇರುತ್ತೆ, ಬರುತ್ತೆ. ಬಟ್ ಇದು ನ್ಯಾಚುರಲ್ ಕಲರ್, ಏನು ಕೆಮಿಕಲ್ಡ್ ಕಲರ್ ಅಲ್ಲ. ಸೊ ಅದಕ್ಕೆ ಇದು ಟ್ರಸ್ಟೆಡ್ ಅರುಣ ಮಸಾಲ ಸಾಕು. ಓಕೆ. ಇನ್ನು ಬೇರೆ ಹಾಗೆ ಅರುಣದವ್ರದ್ದು ಸ್ವಲ್ಪ ಹಳದಿ ಪೌಡರ್ ಸಹ ನಾವು ಯೂಸ್ ಮಾಡ್ಕೊಳ್ಳೋ 1 ಸ್ಪೂನ್ ಅಷ್ಟು ಸಾಕು. ಓಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಸೊ ಇದು ಅಬ್ವಿಯಸ್ಲಿ ವಡಾ ಅಂತ ಹೇಳಿದ್ರೆ ಡೀಪ್ ಫ್ರೈ ಇರುತ್ತೆ. ಡೀಪ್ ಫ್ರೈ, ಹೌದು. ಎಣ್ಣೆ ಇಟ್ಕೊಳ್ಬಿಡುವ ಹಾಗಾದ್ರೆ. ನಮ್ದು ಇದು ಮಿಕ್ಸ್ ಆಗೋ ತನಕ ನಾವು ಎಣ್ಣೆನ ಬಿಸಿ ಮಾಡ್ಲಿ ಇಟ್ಕೊಳ್ಳೋಣ. ಸೊ ಇದು ಕೂಡ ಗೊತ್ತಿದೆ, ಜಾಸ್ತಿಯಾಗಿ ಎಣ್ಣೆ ಐಟಮ್ ನಾವು ಕರಿದ ಐಟಮ್ ತಿನ್ನುವಾಗ ಎಣ್ಣೆಯ ಚಾಯ್ಸ್ ಕೂಡ ಬೆಸ್ಟ್ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ಇದೆಲ್ಲ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಎಫೆಕ್ಟ್ ಆಗಬಾರ್ದು. ಹೆಲ್ದಿ ಆಗಿರುವ ಎಣ್ಣೆನೇ ನಾವು ಯೂಸ್ ಮಾಡಬೇಕು ಆದಷ್ಟು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಯಾವುದೇ ಎಫೆಕ್ಟ್ ಇಲ್ಲ. ಸೊ ಯಾವುದೇ ರೀತಿ ಐಟಮ್ ಮಾಡೋದಾದ್ರೂ ಎಣ್ಣೆ ಹೀರ್ಕೊಳ್ಳಲ್ಲ, ಹೆಲ್ದಿ ಆಗಿರುತ್ತೆ. ಹೌದು. ಸಾಕಲ್ಲ? ಸಾಕು. ಓಕೆ. ಈಗ ನೋಡಿ ಸರಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಇಷ್ಟು ಗಟ್ಟಿ ಹದದಲ್ಲಿ, ಈ ಚಪಾತಿ ಮಾಡುವಾಗ ನಾವು ಹೇಗೆ ಅಳತೆಯಲ್ಲಿ ಮಾಡ್ತೇವೋ ಆ ಅಳತೆಯಲ್ಲಿ ಇಷ್ಟು ಗಟ್ಟಿ ಬರಬೇಕು. ನೀರು ಸಹ ಆಗಬಾರ್ದು ಹೆಚ್ಚಿಗೆ. ಏನಾದ್ರೂ ಇಡಬೇಕು ಅದನ್ನು ಸ್ವಲ್ಪ ಹೊತ್ತು? ಹೇಗೆ ಇಲ್ಲ, ಹಾಗೇನಿಲ್ಲ, ಸಡನ್ಲಿ ಮಾಡ್ಬೋದು. ಸ್ವಲ್ಪ ನಮ್ಮ ಪ್ರೀಮಿಯಂ ಆಯಿಲ್ ಒಂಚೂರು ನಾವು ಕೈಯಲ್ಲಿ ಹಾಕೊಳ್ಬೇಕು. ಓಕೆ. ಎಲ್ಲದಕ್ಕೂ ನಮ್ಮ ಸನ್ ಪ್ರೀಮಿಯಂ ಯೂಸ್ ಬೀಳುತ್ತೆ. ಹೌದು. ಓಕೆ. ಚೆನ್ನಾಗಿ ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ರೆ ನಮಗೆ ಚಂದ ತಟ್ಲಿಕ್ಕೆ ಶೇಪ್ ಬರ್ತದೆ. ಹೌದು. ಸೊ ನನ್ನ ಹತ್ರ ಇರೋದೇ ಮೇನ್ ಕ್ವಶನ್, ಈಗ ವಡಾದು ಶೇಪ್ ಹೇಗೆ ಕೊಡೋದು ಅಂತ ಹೇಳಿ. ಈಗ ನೋಡಿ ಇಷ್ಟು ದೊಡ್ಡ ನಾವು ಉಂಡೆ ಮಾಡ್ಕೊಳ್ಬೇಕು. ನಾವು ಆಯಿಲ್ ಹಾಕಿದ್ರಿಂದ ನೋಡಿ ಇದು ಯಾವುದು ನಮ್ಮ ಕೈಯಲ್ಲಿ ಅಂಟ್ತಾ ಇಲ್ಲ. ಇದರ ಹಿಟ್ಟೆಲ್ಲ ಕೈಯಲ್ಲೇ ಇರ್ತದೆ, ಇದರ ಮಿಕ್ಸಿಂಗ್ ಎಲ್ಲ. ಈ ತರ ಮಾಡ್ಕೊಂಡು ಬಿಡೋದು. ಈ ತರ ಎಲ್ಲ ರೆಡಿ ಮಾಡ್ಕೊಳ್ಳುವ. ಸೊ ಅದನ್ನು ಉಂಡೆ ತರ ಮಾಡ್ಕೊಂಡು ತಟ್ಟಿ ಅದರಲ್ಲಿ ಒಂದು ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಇದರಲ್ಲಿ ಬ್ರೆಡ್ ಇದೆ, ಮತ್ತೆ ರವೆ ಹಾಕಿದ್ದೇವೆ, ಅದೆಲ್ಲ ಕ್ರಿಸ್ಪಿನೆಸ್ ಕೊಡ್ತದೆ. ಮತ್ತೆ ಈ ನಮ್ಮ ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ಅದು ಅಕ್ಕಿ ಹಿಟ್ಟು ಮೊಸರು ನಮಗೆ ಸಾಫ್ಟ್ನೆಸ್ ಕೊಡುತ್ತೆ. ಹೌದು. ಇದ್ರೆ ಉದ್ದಿಂದನೇ ಉದ್ದು ನೆನೆಸಿ ಅದನ್ನು ಗ್ರೈಂಡ್ ಮಾಡಿ ಟೈಮ್ ಇರೋದಿಲ್ಲ. ಇದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡು ನಾವು ಅದನ್ನು ರೆಡಿ ಮಾಡಬೇಕು. ಹೌದು. ಇದು ಹಾಗೆ ಅಲ್ಲ, ಇದು ಸಡನ್ಲಿ. ಸೊ ವಡಾ ವರ್ಷನ್ 2 ಇದು. ವರ್ಷನ್ 2. ಈಗಿನ ಇದರಲ್ಲಿ ಕೊರೋನಾದ ಪ್ರಾಬ್ಲಮ್ ಬಂದು ಹೆಲ್ತ್ ಮುಖ್ಯ ನಮಗೆ. ಒಂದು ಫುಡ್ಡಲ್ಲೂ ನಾವು ಇದು ಮಾಡಬೇಕು, ಮತ್ತೊಂದು ಹೊರಗಿದ್ದು ಫುಡ್ ಅವಾಯ್ಡ್ ಮಾಡಬೇಕು. ಹೌದು. ನಾವು ಹೊರಗೆ ಮಕ್ಕಳನ್ನು ಬಿಡದಿದ್ರೆ ಒಳಗೆ ಎಲ್ಲ ರೆಡಿ ಮಾಡಿಕೊಟ್ರೆ ಮಕ್ಕಳು ಹೊರಗೆ ಹೋಗುದಿಲ್ಲ ಹೆಚ್ಚಿಗೆ. ಹೌದು. ಎಣ್ಣೆ ಬಿಸಿ ಆಗ್ತಾ ಇದೆ ಈಗ.
ಸೊ ಎಣ್ಣೆಯಲ್ಲಿ ಬಿಡೋದಲ್ವಾ? ಹಾಂ, ಎಲ್ಲ ಒಂದೊಂದೇ ಬಿಡುವ. ಸಣ್ಣ ಉರಿಯಲ್ಲಿ ಇಡುವ. ಚೆನ್ನಾಗಿ ಎಲ್ಲ ಈ ರವೆ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಹಾಗೆ ಎಣ್ಣೆ ಬಿಸಿ ಆದ್ಮೇಲೆ ನಾವು ಯಾಕೆ ಸ್ಲೋ ಮಾಡಿದ್ವಿ ಅಂದರೆ ಅದು ಬೇಗ ಕಲರ್ ಚೇಂಜ್ ಆಗ್ತದೆ. ಆಗ ನಾವು ಕಲರ್ ಚೇಂಜ್ ಆಗಿ ಹೇಳಿ ತೆಗಿಲಿಕ್ಕೆ ಹೋದ್ರೆ ಒಳಗಿದ್ದು ಸ್ವಲ್ಪ ಹಿಟ್ಟು ಎಲ್ಲ ರವೆ ಎಲ್ಲ ಹಸಿ ಹಸಿ ಇರ್ತದೆ. ಓಕೆ, ಈಗ ರೆಡಿ ಆಗ್ತಾ ಇದೆ ನಮ್ಮ ವಡ. ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಒಳಗೆ ಕೂಡ ಫ್ರೈ ಆಗ್ತಾ ಇದೆ. ಹಾಗೆ ಇನ್ನು ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳುವ. ಬಟ್ ನಾರ್ಮಲಿ ಈ ಸನ್ ಪ್ರೀಮಿಯಂ ಆಯಿಲ್ ಇದ್ದ ಎಣ್ಣೆ ಅಷ್ಟೊಂದು ಹೊರಗಡೆ ಎಕ್ಸ್ಟೆಂಡ್ ಕೊಡೋದಿಲ್ಲ. ಹೌದು. ಸೊ ಆ ರವೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಹೌದು. ಓಕೆ, ಆಫ್ ಮಾಡ್ಕೊಳ್ಳೋಣ. ಇದು ಗ್ಯಾಸ್ ಆಫ್ ಮಾಡುವಲ್ಲ? ಹಾಂ, ಗ್ಯಾಸ್ ಆಫ್ ಮಾಡೋಣ. ಸೊ ಸರ್ವ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಒಂದು ತಿನ್ಲಿ ಕೊಡುವಾಗ ಸ್ವಲ್ಪ ಅಟ್ರಾಕ್ಟ್ ಆಗಿ ಕಾಣಬೇಕಲ್ಲ, ಹಾಗೆ ಎಲ್ಲ ಇದರಲ್ಲಿ ಇಟ್ಕೊಳ್ಳೋಣ ನಾವೀಗ. ಸೊ ಫ್ರೈ ಆದ ನಂತರ ಬ್ರೆಡ್ ಇದೊಂದು ಅರೋಮಾ ಒಂದು ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಹೌದು ಹೌದು. ಸ್ವಲ್ಪ ಒಂದು ಸ್ಮೆಲ್ಲಿಗೆ ಸಹ ಮತ್ತೊಂದು ನೋಡ್ಲಿಕ್ಕೆ ಒಂದು ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ಲ. ಮೇನ್ ಈ ಮಕ್ಕಳಿಗೆ ಸಾಸ್ ಅಂದ್ರೆ ತುಂಬಾ ಇಷ್ಟ. ನಾವು ಈ ಚಟ್ನಿ ಗಿಟ್ನಿ ಮಾಡಿದ್ರೆ ಅವರಿಗೆ ಬೋರ್. ಸಾಸ್ ಜೊತೆಗೆ ಅವರಿಗೆ ಒಂದು ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ರೆ ಚೆನ್ನಾಗಿ ಇದು ಮಾಡ್ತಾರೆ. ಹಾಗೆ ನಮ್ದು ಬ್ರೆಡ್ ವಡೆ ಈಸಿಯಲ್ಲಿ ರೆಡಿ ಆಯ್ತು, ಫಾಸ್ಟ್ ರೆಡಿ ಆಯ್ತು ಬಿಡಿ. ಎಸ್ ವೀಕ್ಷಕರೇ, ಬ್ರೆಡ್ ವಡ ಅಂತ ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ವಡ ಅಂತ ಹೇಳಿದ್ರೆ ಹೀಗಿದೆ ಉದ್ದ ಕೆಲಸ ಎಲ್ಲ ಅಂತ ಇರುತ್ತೆ. ಬಟ್ ಇದು ವೆರಿ ಸಿಂಪಲ್. ವಡ ತಿನ್ಲಿಕ್ಕೆ ಮನ್ಸ್ ಬಂದ್ರೆ ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ಸೊ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಬ್ರೆಡ್ ವಡ ತಯಾರಿಸೋ ವಿಧಾನ. ಮೊದಲು 5 ರಿಂದ 6 ಬ್ರೆಡ್ ಸ್ಲೈಸನ್ನು ಚಿಕ್ಕ ತುಂಡುಗಳಾಗಿ ಮಾಡಿಕೊಂಡು 1/4 ಕಪ್ನಷ್ಟು ಬಾಂಬೆ ರವೆ, 3 ಚಮಚ ಅಕ್ಕಿ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 3 ರಿಂದ 4 ಚಮಚದಷ್ಟು ಮೊಸರು, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಚಪಾತಿ ಅಂಟಿನ ಹದಕ್ಕೆ ನಾದಿಕೊಂಡು ಸ್ವಲ್ಪ ಎಣ್ಣೆ ಸವರಿ 10 ನಿಮಿಷ ನೆನೆಯಲು ಇಡಿ. ಬಳಿಕ ದೊಡ್ಡ ಉಂಡೆ ಮಾಡಿ ತಟ್ಟಿಕೊಂಡು ಮಧ್ಯದಲ್ಲಿ ತೂತು ಮಾಡಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಮ್ಮಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ ಹುರಿಯಿರಿ. ಈಗ ಬಿಸಿ ಬಿಸಿ ಬ್ರೆಡ್ ವಡ ಸವಿಯಲು ಸಿದ್ಧ. ಎಸ್, ಸೊ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕೆ ಇದೆ. ಸೊ ಗೊತ್ತಿರ್ಬೋದು, ಈಗ ಒಂದು ರೆಸಿಪಿ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ರೆಸಿಪಿ ಆಗಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ಗಳು ಬೇಕು. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾವಿಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಬಾಯ್ಲ್ಡ್ ರೈಸ್ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ಗೆ ಆಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು, ಬೆಸ್ಟ್ ಕುಚಲಕ್ಕಿ ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅದರ ಜೊತೆಗೆ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಲಲಿತಾ ಜುವೆಲ್ಲರ್ಸ್ ಮತ್ತು ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಎಸ್ ವೀಕ್ಷಕರೇ, ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಅವ್ರು ಹೇಳ್ಕೊಡ್ತಾನೆ ಹೇಳಿದ್ದಾರೆ, ಬನ್ನಿ. ಓಕೆ ಮೇಡಮ್, ಸೊ ನನ್ಗನಿಸುತ್ತೆ ಪೊಟ್ಯಾಟೋದು ಲಾಲಿಪಾಪ್ ಅಲ್ವಾ? ಎಸ್, ಇದಕ್ಕೆ ಸ್ವಲ್ಪ ಬೇಕಾಗುವ ಸಾಮಗ್ರಿ ಜಾಸ್ತಿ, ಹೆಚ್ಚಿನದೆಲ್ಲ ಮನೆಯಲ್ಲಿರುವ ಸಾಮಗ್ರಿಯಲ್ಲೇ ಮಾಡ್ತಾ ಇದ್ದೇವೆ. ಮತ್ತೆ ಸ್ವಲ್ಪ ಪೇಷನ್ಸ್ ಬೇಕು, ಸಮಾನದಲ್ಲಿ ಮಾಡುವಂತದ್ದು. ಮಕ್ಕಳಿಗೆ ಫಸ್ಟಿಗೆ ಇಂತಿಂದ ಸ್ಪೆಷಲ್ ಮಾಡಿ ಕೊಡ್ತೇನೆ, ಚೂರು ವೇಟ್ ಮಾಡಿ ಅಂತ ಹೇಳಿ ಮಾಡೋದೇ ಒಳ್ಳೇದು. ನಮ್ಮ ಆಗಿನ ಡಿಶ್ ಆಗಿ ಅರ್ಜೆಂಟ್ ಅಲ್ಲಿ ಆಗುದಿಲ್ಲ, ಆಗ ನಾವೀಗ ರೆಡಿ ಮಾಡ್ಕೊಳ್ಳಲ್ಲ. ಹಾಗೆ ಆಲೂ ಲಾಲಿಪಾಪ್ ಹೇಳುವಾಗ ಮೇನ್ಲಿ ನಮಗೆ ಆಲೂಗಡ್ಡೆ ಬೇಯಿಸ್ಕೊಂಡು, ಬೇಯಿಸಿದ ಆಲೂಗಡ್ಡೆ ಇದನ್ನೀಗ ಸರಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಾವು. ಅದಕ್ಕೀಗ
ಕೊತ್ತಂಬರಿ ಕಾಳು ಮನೇಲಿ ಇರ್ತದೆ, ಅದು ಇಡೀ ಹಾಕಿದರೆ ಮಕ್ಕಳಿಗೆ ಬಾಯಿಗೆ ಸಿಗ್ತದೆ. ಹಾಗೆ ಅದನ್ನೊಂಚೂರು ಮಿಕ್ಸಿಗೆ ಹಾಕ್ಕೊಂಡು ಓಕೆ ಸ್ವಲ್ಪ ಅರ್ಧ ಮುಕ್ಕಾಲಷ್ಟು ಪುಡಿ ಮಾಡಿದ್ದೀನಿ ತರಿಯಾಗಿ ಹಾಗೆ. ಮತ್ತು ಆಗ ಹೇಳಿದಾಗೆ ನೀರುಳ್ಳಿ ಹಾಂ, ನೀರುಳ್ಳಿ ಸಹ ಹಾಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು ಓಕೆ ಹಾಗೆ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇದೆಲ್ಲ ಫ್ಲೇವರ್ ಕೊಡ್ತದೆ ಮತ್ತು ಒಳ್ಳೆ ಸ್ಮೆಲ್ ಕೊಡ್ತದೆ. ಮೇನ್ಲಿ ನಮಗೆ ಮಕ್ಕಳು ತಿನ್ಬೇಕು, ಅದನ್ನು ಅವ್ರಿಗೆ ದೇಹದೊಳಗೆ ಹೋಗಬೇಕು, ಯಾವುದು ತೆಗೆದವ್ರು ಬದಿಗೆ ಹಾಕಬಾರ್ದು ಹಾಗೆ ಹಾಗೆ. ಮೇನ್ ಇದು ಗ್ರೀನ್ ಚಿಲ್ಲಿ, ನಾನು ಅದೇ ಹಾಗೆ ಹೇಳಿದಾಗೆ ಸ್ಮಾಲ್ ಕಟ್ ಮಾಡಿದ್ದೇನೆ, ಅದು ಫ್ರೈ ಆಗಿ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಇದು ಬಡೆ ಸೊಪ್ಪು, ಇದೊಳ್ಳೆ ಫ್ಲೇವರ್ ಕೊಡ್ತದೆ, ಜೀರ್ಣಕ್ಕೂ ತುಂಬ ಒಳ್ಳೆಯದಿದು. ಮೇನ್ಲಿ ಟೇಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಸೊ ಯೂಶುವಲಿ ನಾವು ನಾನ್ ವೆಜ್ ಲಾಲಿಪಾಪ್ ಎಲ್ಲ ಮಾಡುವಾಗ ಬೇರೆ ಪೌಡರ್ ಮತ್ತೆ ಮಸಾಲ ಇದೆಲ್ಲ ಬೇರೆ ಇದೆಲ್ಲ ನಾವು ಮನೆಯಲ್ಲೇ ತಯಾರಿಸ್ಕೊಂಡದ್ದು, ಯಾವುದೇ ಒಂದು ಹೊರಗಿನ ಕಲರು ಅದು ಯಾವುದಿಲ್ಲ, ಪೌಡರ್ ಎಲ್ಲ ಹೇಳಿ. ಉಪ್ಪು ಗೊತ್ತೇ ಇದೆ ನಮಗೆ, ಟೇಸ್ಟಿಗೆ ತಕ್ಕ ಉಪ್ಪು. ಮತ್ತು ಅರುಣ ಮಸಾಲದವ್ರದ್ದು ಸ್ವಲ್ಪ ನಮಗೆ ಕಲರಿಗೆ ಸಹ ಬೇಕಾಗ್ತದೆ, ಯೆಲ್ಲೋ ಪೌಡರ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಟರ್ಮರಿಕ್. ಮತ್ತು ಸ್ವಲ್ಪ ಇದು ಬ್ರೆಡ್ ಕ್ರಮ್ಸ್, ಸಾಮಾನ್ಯವಾಗಿ ಶಾಪಲ್ಲಿ ಸಿಗ್ತದೆ ನಮಗೆ, ಇದು ಸ್ವಲ್ಪ ಒಳ್ಳೆ ಕ್ರಿಸ್ಪಿನೆಸ್ ಕೊಡ್ತದೆ ಅದಕ್ಕೆ ನಾನು ಅದು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶುವಲಿ ಹೊರಳಾಡಿಸ್ತಾರೆ, ಇದು ಬ್ರೆಡ್ ಕ್ರಮ್ಸ್ ಹೊರಳಾಡಿಸ್ಲಿಕ್ಕೆ ಮಿಕ್ಸೇ ಮಾಡೋದು. ಹಾಂ, ಮಿಕ್ಸ್ ಮತ್ತೆ ಸಹ ಹೊರಳಾಡಿಸ್ಲಿಕ್ಕೆ ಸಹ ಉಂಟಿದ್ದು ಇದೆ. ಹೀಗೆ ಸ್ವಲ್ಪ ಅದಕ್ಕೆ ಮಿಕ್ಸಿಂಗಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಈಗ ಇಷ್ಟೆಲ್ಲ ಹಾಕಿದ ಮೇಲೆ ಒಂದು ಅರುಣ ಮಸಾಲದವ್ರದ್ದು ರೆಡ್ ಚಿಲ್ಲಿ ಒಂದು ಬೇಕೇ, ಅದೊಂದು ಮಿಸ್ ಆಗ್ಲಿಕ್ಕೆ ಇಲ್ಲ ಅಲ್ಲ, ಅದೊಂದು ಸ್ಪೂನ್ ಅಷ್ಟು ಹಾಕಿ ನನಗೆ, ಆಯ್ತಾ? ಸೊ ಇದು ಖಾರನೂ ಕೊಡುತ್ತೆ, ಕಲರ್ ಕೊಡುತ್ತೆ. ಓಕೆ, ಸಾಕು. ಸೊ ಈವನ್ ನಾನ್ ವೆಜ್ ತಿನ್ನದವರಿಗೆ ವೆಜ್ ಅಲ್ಲಿ ಏನಾದ್ರು ತಿನ್ಬೇಕು ಅಂತ ಅನಿಸಿದ್ರೆ ಈ ತರ ಮಾಡ್ಕೊಳ್ಬಹುದು ಅಲ್ವಾ? ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಹೌದು ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಈಗ ಆಮ್ಚೂರ್ ಪೌಡ್ರ್ ಇದೆ, ನಾವು ಯೂಸ್ ಮಾಡ್ಬೋದು, ಅದು ಅರ್ಜೆಂಟ್ ಮನೇಲಿ ಇರೋದಿಲ್ಲ, ಅದರ ಬದಲಿಗೆ ಆಪ್ಷನಲ್ಲು ಲಿಂಬೆ ರಸನ ನಾವು ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಸಾಕು, ಒಂದು ಟೇಸ್ಟ್ ಕೊಡ್ಲಿಕ್ಕೆ ಅಷ್ಟೇ, ಚೂರು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೇನೆ. ಆಮ್ಚೂರ್ ಪೌಡರ್ ಇದ್ರೆ ಅದು ಹಾಕೊಳ್ಬೋದು, ಆವಾಗ ಲಿಂಬೆ ರಸದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೊಂದು 5 ಮಿನಿಟ್ ನಾವು ಒಂಚೂರು ಎಲ್ಲ ಮಸಾಲೆ ಎಳ್ಕೊಳ್ಳಿಕ್ಕೆ ಒಂದು 5 ಮಿನಿಟ್ ಬಿಡಬೇಕು, ರೆಸ್ಟ್ ಮಾಡ್ಕೊಳ್ಳಿ. ಆ 5 ಮಿನಿಟಲ್ಲಿ ನಮ್ಮ ಎಣ್ಣೆ ಬಿಸಿ ಆಗ್ತಾ ಇರ್ತದೆ ಅಲ್ವಾ? ಹೌದು. ಸೊ ಇದನ್ನ ಎಣ್ಣೆ ಹಾಕಿ ಈಗ ನಮ್ಮದು ನೆಕ್ಸ್ಟ್ ಸ್ಟೆಪ್ ಮೇನ್ ಇದು, ಅದನ್ನೀಗ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಸ್ವಲ್ಪ ಬ್ರೆಡ್ ಕ್ರಮ್ಸ್ ನಾನು ಯೂಸ್ ಮಾಡ್ಕೊಂಡಿದ್ದೇನೆ, ಈಗ ಒಂಚೂರು ಅದು ಮೇಲಿಂದ ಅದಕ್ಕೆ ಕ್ರಿಸ್ಪಿನೆಸ್ಸಿಗೆ. ಹೌದು, 1 ಸ್ಪೂನ್ ಅಷ್ಟೊಂದು ಕಾರ್ನ್ಫ್ಲವರ್ ಪೌಡರ್ ನಾನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ 2 ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ಬೇಕು, ಸ್ವಲ್ಪ ಹಾಕಿ. ಓಕೆ, ಇದೀಗ ಇದರ ಬೈಂಡಿಂಗಿಗೆ ಮೇಲಿಂದ, ಯಾಕಂದರೆ ಡೈರೆಕ್ಟ್ ನಾವು ಹೀಗೆ ಹಾಕಿದರೆ ಅದು ಓಪನ್ ಆಗುವ ಕೆಲವೊಮ್ಮೆ ಸಾಧ್ಯತೆ ಇದೆ, ಕೆಲವೊಮ್ಮೆ ಏನಾಗುದಿಲ್ಲ, ಆದ್ರೂ ಸಹ ಕೆಲವೊಮ್ಮೆ ಅದು ಓಪನ್ ಆಗ್ತದೆ. ಸೊ ಇದೊಂದು ಕಂಪ್ಲೀಟ್ ಫಿನಿಶಿಂಗ್ ಕೊಡುತ್ತೆ, ಆಚೆ ಆಗುದಿಲ್ಲ ಅಲ್ವಾ? ಈ ತರ ಕಾರ್ನ್ಫ್ಲೋರ್ ಇದೊಂದು ಸ್ವಲ್ಪ ತಿಕ್ಕಾಗಿ, ತುಂಬ ಏನು ದಪ್ಪ ಬೇಡ, ಆದಷ್ಟು ತಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ಸ್ಮಾಲ್ ರೋಲ್ ಮಾಡ್ಕೊಳ್ಬೇಕು ಈ ಥರ. ಒಂದು ನಮಗೆ ಈ ಸಿಲಿಂಡರ್ ಶೇಪ್ ಬರಬೇಕು, ಸ್ವಲ್ಪ ನೋಡ್ಲಿಕ್ಕೂ ಚಂದ ಡಿಫ್ರೆಂಟ್ ಆಗಿ ಕಾಣ್ತದೆ. ನಾರ್ಮಲಿ ಎಲ್ಲ ಸಹ ರೌಂಡ್ ಮಾಡಿ ಬಿಡುದು, ಅದು ಸಹ ಮಕ್ಕಳಿಗೆ ಇದೊಂಥರ ಇದು ಕಾಣ್ತದೆ. ಅದನ್ನು ಚೂರು ಈ ಥರ ಡೀಪ್ ಮಾಡ್ಕೊಳ್ಬೇಕು, ಕಾರ್ನ್ಫ್ಲವರ್ ಡೀಪ್ ಮಾಡಿ ಹೊರಳಾಡಿಸ್ಕೊಳ್ಳಿ. ಓಕೆ, ಸೊ ಆಗ ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಹೌದು, ಆಗ ಹೇಳಿದಾಗೆ ನಾವು ಸಹ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳುವ ಅದನ್ನು. ಸೊ ಈ ತರ ಕಾರ್ನ್ಫ್ಲವರ್ ಅಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಹೊರಳಾಡಿಸಿ ಎಣ್ಣೆಯಲ್ಲಿ ಬಿಡೋದು. ಓಕೆ,
ಮೇನ್ ನಮಗೆ ಹೆಲ್ತ್ ಮುಖ್ಯ. Correct. ಹೆಲ್ದಿಯಾಗಿ ಸಹ ಮತ್ತು ಮಕ್ಕಳು ಪ್ರತಿಯೊಂದನ್ನು ತಿನ್ಬೇಕು ಹೇಳಿ ನಮ್ಗೆ ಆಸೆ. ಬರೀ ನಾವು ಹೊರಗಿದ್ದು ಫುಡ್ಡಿಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ ಈಗಿನ ಮಕ್ಕಳು. ಹೌದು. ಸಮೋಸ, ನಮ್ಮ ಪಿಜ್ಜಾ, ಅದು Correct, ಇದು ಅಂತ correct, ಪಪ್ಸ್ ಹೌದು. ಹೇಳಿ ಅದೇ ಟೇಸ್ಟ್ನ ನಾವು ಸ್ವಲ್ಪ ಮನೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಕರೆಕ್ಟ್ ಅಲ್ವಾ? ಅದು ಅವ್ರಿಗೆ ಗೊತ್ತಿರುತ್ತೆ, ಆ ಮನೆಯಲ್ಲಿ ಇದು ಮಾಡ್ತಾರೆ ಹೇಳಿ. ಒಮ್ಮೆ ಆ taste ಮನೆಯ ನಮ್ಗೆ ರುಚಿ ಸಿಕ್ಕಿದ್ರೆ ಮತ್ತೆ ಸಿಕ್ಕಿದ್ರೆ ಹೊರಗಡೆ ಹೊರಗೆ ರುಚಿಗೆ ಹೋಗುದಿಲ್ಲ. ಹೋಗುದಿಲ್ಲ. ಹೌದು. ನೋಡಿ ಈಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೌದು, ಬಟ್ ಅಂದ್ರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ ಬೆಂದ್ರಿಂದ ಜಾಸ್ತಿ time ಬೇಡ ಅಂತಲ್ವಾ ಬೇಗ fry ಆಗುತ್ತೆ. ಆಗ್ಲಿಕ್ಕೆ? ಹೌದು, ನಮ್ಗೊಂಚೂರು ಬ್ರೆಡ್ ಕ್ರಮ್ಸ್ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ಓಕೆ ಓಕೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಇದು. ಇದನ್ನು ಎಣ್ಣೆಯಿಂದ ತೆಗೆಯುವುದಾ? ಆಯ್ತಾ ಇದು? ರೆಡಿ ಆಗಿದೆ. ಓಕೆ, ಸೊ ಗ್ಯಾಸ್ ಆಫ್ ಮಾಡ್ಲಿಯಾ? ಹಾಂ, ಗ್ಯಾಸ್ ಆಫ್ ಮಾಡಿಬಿಡಿ. ಸೊ ಯೂಶುವಲಿ ಹೊರಗಿನ ಫುಡ್ಡಿನ ಲುಕ್ಕೇ ಕೊಡುತ್ತೆ ಅಲ್ವಾ? ಹೌದು, ಹೊರಗಿನ ಸೊ food ಮನೆಯಲ್ಲಿ look ಕೊಡುತ್ತೆ. ಮಾಡಿಕೊಡೋರಿದ್ರೆ ಏನ್ ಟೆನ್ಷನ್ ಇಲ್ಲ. ಹೌದು. ಓಕೆ, ಡನ್. ಓಕೆ, ನೋಡಿ ಈಗ ನಮ್ಮ ರೆಡಿ ಆಗಿದೆ. ಇದನ್ನೊಂದು ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಲಾಲಿಪಾಪ್ ಹೇಳಿದ್ಮೇಲೆ ಅದನ್ನು ಲಾಲಿಪಾಪ್ ಶೇಪಲ್ಲೇ ನಾನು ಕೊಡಬೇಕಾಗ್ತದೆ. ಹಾಗೆ ಸರ್ವಿಂಗ್ ಬೌಲಿಗೆ ನಾವು ಅದನ್ನು ಶೇಪ್ ಕೊಟ್ಟೆ ನಾವೆಲ್ಲ ಸರ್ವ್ ಮಾಡುವ. ಓಕೆ, ಈಗ ಆನಿಯನ್, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಲಾಲಿಪಾಪ್ ಅಂತ ಹೇಳುವಾಗ ಸ್ವಲ್ಪ ಟೂತ್ ಪಿಕ್ ನಾವು ಯೂಸ್ ಮಾಡುವ. ಓಕೆ, ಟೂತ್ ಪಿಕ್ ಯೂಸ್ ಮಾಡಿ. ಸೊ ಲಾಲಿಪಾಪ್ ತರಾನೇ ಆಗುತ್ತೆ. ಹೌದು. ಮಕ್ಕಳೇನು ಸಾಮಾನ್ಯ ನೋಡ್ಕೊಳ್ಳೋದಿಲ್ಲ. ಇದನ್ನು ಮೇನ್ ಪೇರೆಂಟ್ಸ್, ತಾಯಂದಿರ, ಅಕ್ಕನ, ಚಿಕ್ಕಮ್ಮ ಯಾರಾದರೂ ಇದನ್ನು ನೋಡ್ಕೊಂಡು ಅವ್ರಿಗೆ ಮಾಡಿಕೊಟ್ರೆ, ಇಂಗ್ರೀಡಿಯೆಂಟ್ಸ್ ಗೊತ್ತಾದ್ರೆ ಅಲ್ಲ ಅದು ಬೇಡ ಇದು ಬೇಡ ಅಂತ ಹೇಳುದು. ಈ ಥರ ನಾವು ಈಗ ಮಾಡಿಕೊಟ್ರೆ ಏನಿದೆ ಹೇಳಿ ಗೊತ್ತಾಗೋದಿಲ್ಲ ಅವರಿಗೆ. ಬೇಕಾಗಿದ್ದನ್ನು ಟೇಸ್ಟ್ ಮಾಡ್ತಾರೆ. ಸೂಪರ್. ಈಗ ಆಲೂ ಲಾಲಿಪಾಪ್ ರೆಡಿ ಆಗಿದೆ. ರೆಡಿ ಅಲ್ವಾ? ಸೂಪರ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಕಾಣ್ತಾ ಇದೆ ವೀಕ್ಷಕರೇ. ವಿಧವಾದಂತಹ ತರಕಾರಿಗಳಲ್ಲಿ ಸ್ಪೆಷಲ್ ಆಗಿ ಮಾಡ್ಕೊಳ್ಬಹುದು, ಬಟ್ ಇವತ್ತು ಆಲೂಗಡ್ಡೆಯಲ್ಲಿ ಸೂಪರ್ ಆಗಿ ಆಲೂ ಲಾಲಿಪಾಪ್ ಮಾಡಿಕೊಟ್ಟಿದ್ದಾರೆ. ವೆರಿ ನೈಸ್. ನೋಡ್ಲಿಕ್ಕೆ ಒಂದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಆ ಥರನೇ ಇರಬಹುದು, ಬಟ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಆಲೂ ಲಾಲಿಪಾಪ್ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಆಲೂಗಡ್ಡೆಗೆ ತರಿತರಿಯಾಗಿ ಪುಡಿ ಮಾಡಿದ ಧನಿಯಾ ಬೀಜ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬಡೆಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಅರಶಿನ ಪುಡಿ, ಬ್ರೆಡ್ ಕ್ರಮ್ಸ್, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಿವುಚಿ ಕಲಸಿಕೊಳ್ಳಿ. ಆನಂತರ ನಿಂಬೆ ರಸ ಸೇರಿಸಿ ಮತ್ತೆ ಪುನಃ ಕಲಸಿ. ಬಳಿಕ ಚಿಕ್ಕ ಉಂಡೆಗಳನ್ನು ಮಾಡಿ ತೆಳು ಮಾಡಿದ ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿಕೊಂಡು ಟೂತ್ಪಿಕ್ಕನ್ನು ಚುಚ್ಚಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಆಲೂ ಲಾಲಿಪಾಪ್ ಟೊಮ್ಯಾಟೊ ಕೆಚಪ್ನೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ದಿಢೀರಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದಂತಹ ವಡಾನು ಮತ್ತು ಆಲೂ ಲಾಲಿಪಾಪ್ ರೆಡಿ ಇದೆ. ಟೇಸ್ಟ್ ನೋಡು ಅಲ್ವಾ? ಎಸ್. ಸೊ ತಕೊಳ್ಳಿ ಮೇಡಮ್, ನೀವು ಕೂಡ ಟೇಸ್ಟ್ ಹೇಗಿದೆ ಅಂತ. ಖಂಡಿತ ಸಾಸ್ ಜೊತೆನೆ ತಿನ್ನೋದಲ್ವಾ? ಸಾಸ್ ಜೊತೆ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ನೋಡಿ. ಇದರ ಕನ್ಸಿಸ್ಟೆನ್ಸಿ ನೋಡುವಾಗ ನನಗೆ ನಾರ್ಮಲ್ ವಡೆಗಿಂತ ಇದು ತುಂಬಾ ಇಷ್ಟ ಆಗಿದೆ. ಹೌದು, ಯಾಕಂತ ಹೇಳಿದ್ರೆ ಒಂದು ಕಡೆ ರವಾದು ಕ್ರಿಸ್ಪಿನೆಸ್ ಇದೆ, ಮತ್ತೆ ಬ್ರೆಡ್ ಸಿಗುತ್ತೆ, ಬ್ರೆಡ್ ಇದು ಟೇಸ್ಟ್ ಗೊತ್ತಾಗುತ್ತೆ. ಅದಾದ ನಂತರ ನೀವು ಹೇಳ್ದಾಗೇನೆ ಆ ಕರಿ ಲೀವ್ಸ್ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸೀರಿಯಸ್ಲಿ ನಾರ್ಮಲ್ ವಡ ಏನಿದೆ ಅದೊಂದು ಯಾವಾಗ್ಲೂ ಒಂದೇ ಟೇಸ್ಟ್, ವಿಚ್ ಫೀಲ್ಸ್ ಲೈಕ್ ಬೋರ್. ಓಕೆ, ಇದೆ ವಡ ಅಂತ ಹೇಳಿದ್ರೆ ಹೀಗೆ. ಬಟ್ ವಡಾದಲ್ಲಿ ಚೇಂಜಸ್ ಬೇಕಾದ್ರೆ ವರ್ಷನ್ 2 ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ಬಹಳ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ತಿನ್ನುವಾಗ ಕರುಕುರು ಫೀಲ್ ಆಗುತ್ತೆ, ಮಕ್ಕಳಿಗೆ ಅದೊಂದು ಅಟ್ರಾಕ್ಟ್ ಬೇರೆ ಆಗುತ್ತೆ. ಬಹಳ ಚೆನ್ನಾಗಿದೆ. ಸೊ ಲಾಲಿಪಾಪ್ ಟೇಸ್ಟ್ ನೋಡು ಅಲ್ವಾ? ಸೊ ಲಾಲಿಪಾಪ್ ಅಂದ ನಂತರ ಅದರದ್ದೇ ಈ ಶೇಪಲ್ಲೇ ಕೊಟ್ಟರೆ ಚೆನ್ನಾಗಿದೆ. ಟೇಸ್ಟ್ ಅಲ್ಲ, ನಾವು ಒಂದೊಂದು ತೆಗೆಯುವ ಅಲ್ವಾ? ನೋಡಿದ್ರೆ ಆಯ್ತು. ಓಕೆ,
ತುಂಬಾ ಸ್ಮೂತ್ ಆಗಿ ಮಾತ್ರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಚಿಕನ್ ಲಾಲಿಪಾಪ್ ಮರ್ತೇ ಬಿಡ್ತೀರಿ ಅಬ್ಸಲ್ಯೂಟ್ಲಿ ಅಲ್ವಾ? ಮೈಂಡ್ ಬ್ಲೋಯಿಂಗ್ ಟೇಸ್ಟ್. ಹೌದು, ಯಾರು ಹೇಳಿಕ್ಕಿಲ್ಲ ವೆಜ್ ಅಲ್ಲಿ ಆಲೂಗಡ್ಡೆಯಲ್ಲಿ ಈ ತರ ಬರುತ್ತೆ ಅಂತ ಬರುತ್ತೆ ಹೇಳಿ. ಅಂತ ಹೇಳಿ. ಹೌದು, ಸೊ ನಾವು ಜಾಸ್ತಿಯಾಗಿ ನೋಡಿ ಚಿಕನ್ ಜಾಸ್ತಿ ತಿನ್ನಬಾರ್ದು ಅಥವಾ ಮಟನ್ ಅಥವಾ ಇನ್ಯಾವುದೇ ಈಗಿನ ಒಂದು ಮಾಂಸ ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ನಾವು ಫುಡ್ ಬೇಗ ಜೀರ್ಣ ಆಗುವಂತಹ ವಸ್ತುಗಳನ್ನು ತಿನ್ಬೇಕು ಅಂತ ಹೇಳುವಾಗ ವೆಜ್ ಅಲ್ಲಿ ಈ ತರ ಮಾಡಿದ್ರೆ ನಾನ್ ವೆಜ್ ಹತ್ರ ಜಾಸ್ತಿ ಹೋಗೋದೇ ಕಡಿಮೆ ಆಗುತ್ತೆ. ಹೌದೌದು, ತುಂಬಾ ಚೆನ್ನಾಗಿದೆ. 100 ಔಟ್ ಆಫ್ 100 ತರ ಕೊಡಬಹುದು. ನಮ್ಮ ಮಕ್ಕಳಿಗಂತೂ ಇನ್ನೂ ಖುಷಿ ಆಗುತ್ತೆ ಖಂಡಿತವಾಗ್ಲೂ. ದೊಡ್ಡವರು ಯಾರಿಗೂ ಇದರಲ್ಲಿ ಏನು ಹೇಳಲಿಕ್ಕಿಲ್ಲ, ದೂರ್ಲಿಕ್ಕೆ ಇಲ್ಲ, ಅಲ್ವಾ? ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಿಜವಾಗ್ಲೂ ಎರಡು ಟೇಸ್ಟ್ ಚೆನ್ನಾಗಿದೆ, ಏನು ಕಡಿಮೆ ಏನು ಜಾಸ್ತಿ ಏನು ಇಲ್ಲ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೆಯಲ್ಲಿ? ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಟಿವಿಯವರು ಪ್ರತಿಯೊಂದು ಎಲ್ಲೋ ಮೂಲೆಯಲ್ಲಿದ್ದವರದ್ದು ಒಂದು ಎದುರಿಗೆ ಒಂದು ಅವಕಾಶ ಕೊಡ್ತಾರಲ್ಲ, ಅದಕ್ಕೆ ತುಂಬಾ ಧನ್ಯವಾದ. ಅದಲ್ಲದೆ ನಿಮ್ಮಂತ ಒಂದು ಒಳ್ಳೆ ಆಂಕರ್ಸ್, ಫೇಮಸ್ ಆಂಕರ್ ಒಟ್ಟಿಗೆ ಒಂದು ನಾವು ಕಾರ್ಯ ಮಾಡುವಾಗ ನೀವು ಆಗ ಹೇಳಿದ ಹಾಗೆ ನಿಮ್ಗೆ ಮಾತೆ ಕಮ್ಮಿ ಆಗ್ತದೆ, ನಮ್ಮ ಮಾತೆ ಖಂಡಿತವಾಗ್ಲು ಖಂಡಿತವಾಗ್ಲು. ಅಂಡ್ ಏನಂತ ಹೇಳಿದ್ರೆ ಈಗ ಎಲ್ರಿಗೂ ನಾನು ಅದೇ ಹೇಳ್ದಾಗೆ ವಡ ಅಂತ ಹೇಳುವಾಗ ಒಂದು ಟೇಸ್ಟ್ ಮೈಂಡ್ ಸೆಟ್ ಆಗಿರುತ್ತೆ, ಅದೆಲ್ಲ ಹೇಳಿ ಬೋರ್ ಆಗುತ್ತೆ. ಬಟ್ ಈ ಬೋರಿಂಗ್ ಟೇಸ್ಟ್ ಗೆ ಇದೊಂದು ಒಳ್ಳೆ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಹಾಗಿರುವಾಗ ಏನ್ ಬೋರಿಂಗ್ ಆದ್ರೂ ಕೂಡ ನಮ್ಮ ಎಣ್ಣೆ ಅಂತೂ ಯಾರಿಗೂ ಬೋರ್ ಆಗಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಫೇಮಸ್ ಎಣ್ಣೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮ್ಗೆ. ಧನ್ಯವಾದಗಳು. ಹಾಗೇನೆ ಎಲ್ಲಾ ರೀತಿ ಅಡಿಗೆ ಮಾಡ್ತೀರಾ, ನೆಕ್ಸ್ಟ್ ಟೈಮ್ ಈ ಒಂದು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ. ಸೊ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ, ಸೊ ಅವರ ಕಡೆ ಒಂದು ಗೋಧಿ ಹಿಟ್ಟಿನ ಗಿಫ್ಟ್. ಹಾಗೇನೆ ನೀವು ಮಾತನಾಡೋದ್ರಲ್ಲಿ ತುಂಬಾ ಹುಷಾರಿದ್ದೀರಾ, ಇನ್ನೂ ಸ್ಟ್ರಾಂಗ್ ಆಗಿ. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ವಾವ್, ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಫ್ರೈಡ್ ಐಟಮ್ ಅಂತ ಖುಷಿ ಇರುತ್ತೆ, ಈ ಥರದ ಇಂಗ್ರೀಡಿಯೆಂಟ್ಸ್ಗಳ ಹಾಕ್ಕೊಂಡು ಈ ಥರ ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎರಡು ಬೆಸ್ಟ್ ಆ್ಯಂಡ್ ಬೆಸ್ಟ್ ರೆಸಿಪೀಸ್. ನಾಲಿಗೆ ಅಂತೂ ತುಂಬ ಖುಷಿಯಾಗಿದೆ. ಬಟ್ ಎನಿ ಹಾವ್, ಇದೇ ಖುಷಿಯಲ್ಲಿ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಜೊತೆ ಮತ್ತೊಂದು ಖುಷಿಯಾದಂತಹ ರೆಸಿಪೀಸ್ಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಸೇಫ್ ಆ್ಯಂಡ್ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.